ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಎಬಿ ಇಬ್ರಾಹಿಂ, ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಧಾರ್ಮಿಕ ಪೂಜಾ ವಿಧಿವಿಧಾನಗಳಲ್ಲಿ ಹಿಂದೂಯೇತರರಿಗೆ ಅವಕಾಶವಿಲ್ಲವೆಂಬ ಉಲ್ಲೇಖವಿದೆಯೇ ಹೊರತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಮಂತ್ರಣ ನೀಡುವ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ. ಪುತ್ತೂರು ಶಾಸಕಿಯವರಿಗೂ ಈ ಬಗ್ಗೆ ತಿಳಿಸಲಾಗಿದ್ದು ಅವರಿಗೂ ಮನವರಿಕೆಯಾಗಿದೆ. ಈ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸಲಾಗಿದೆ. ಲೋಪದೋಷವಾಗಿದ್ದ ಬಗ್ಗೆ ಯಾರಾದರೂ ಸ್ಪಷ್ಟವಾಗಿ ಎತ್ತಿ ಹಿಡಿದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಸಿದ್ಧ ಎಂದು ಸ್ಪಷ್ಟಪಡಿಸಿದ್ದಾರೆ. ಏನಾದರೂ ಲೋಪದೋಷ ಆಗಿದ್ದರೆ ಅದರ ಬಗ್ಗೆ ಲಿಖಿತವಾಗಿ ಕೊಟ್ಟರೆ ಅದನ್ನು ನಾವು ಮುಜರಾಯಿ ಇಲಾಖೆ ಕಳಿಸಿಕೊಡ್ತೀವಿ. ಅವರು ಅದನ್ನು ಅಂತಿಮ ತೀರ್ಮಾನಗಳು, ಯಾಕಂದ್ರೆ ನನ್ನ ಬಗ್ಗೆನೇ ಆಗಿರುವಂಥ ದೂರಿನಲ್ಲಿ ನಾನೇ ಅದರ ಬಗ್ಗೆ ಒಂದು ತೀರ್ಮಾನ ಕೈಗೊಳ್ಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ನಾನು ಅದನ್ನು ಮುಜರಾಯಿ ಇಲಾಖೆಗೂ ಅಥವಾ ಕಾನೂನು ಇಲಾಖೆಗೆ ಕಳಿಸಿಕೊಟ್ಟು ಅವರು ಅಂತಿಮ ನಿರ್ಧಾರ ಮಾಡಲಿ. ಇದರಲ್ಲಿ ನಾವು ಇದನ್ನು ಬೀದಿಯಲ್ಲಿ ಇದನ್ನು ಎಳೆದು, ಯಾಕೆಂದರೆ ನಾನೀಗ ಪುತ್ತೂರಿನಲ್ಲಿ ಇದ್ಕೊಂಡು ಈಗ ಮಹಾಲಿಂಗೇಶ್ವರ ಕ್ಷೇತ್ರದ ಬಗ್ಗೆ ಎಲ್ಲರೂ ಕೂಡ ಅಪಾರವಾಗಿರುವಂಥ ಒಂದು ರೆಸ್ಪೆಕ್ಟ್ ಇರುವಂಥ ಒಂದು ಕ್ಷೇತ್ರ. ಇದರಲ್ಲಿ ಈ ವಿಚಾರವನ್ನು ರಸ್ತೆಯಲ್ಲಿ ಚರ್ಚೆ ಮಾಡಿ ಅದರಲ್ಲಿ ಆನಂತರ ಅದರಲ್ಲಿ ರಸ್ತೆ ರೋಕ, ಧರಣಿ, ಬಂದು ಇದೆಲ್ಲ ಮಾಡುವಂಥ ವಿಚಾರ ಇಲ್ಲ. ಮೈಸೂರಿನಲ್ಲಿ ದಸರಾ ಸಂದರ್ಭ 3 ವರ್ಷಗಳ ಕಾಲ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಕಳೆದ 2 ವರ್ಷಗಳಲ್ಲಿ ಜಿಲ್ಲೆಯಲ್ಲೂ ದೇವಸ್ಥಾನಗಳಿಗೆ ಸಂಬಂಧಿಸಿ ಸುರಕ್ಷತೆ, ಮೇಲ್ವಿಚಾರಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು 25ಕ್ಕೂ ಅಧಿಕ ಸಭೆ ನಡೆಸಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಗತ್ಯವೆಂದು ಕಂಡುಬಂದಾಗ ನಾನು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಪ್ರಸಾದವನ್ನು ಸ್ವೀಕರಿಸಿದ್ದೇನೆ. ಅದಕ್ಕಾಗಿ ಯಾರೂ ಸವಾಲು ಹಾಕುವುದು ಸರಿಯಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಅವರು, ಪುತ್ತೂರು ಬಂದ್ ಮಾಡುವ ಕುರಿತಾದ ಬೆದರಿಕೆಯ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಗೃಹ ಇಲಾಖೆ ಹಾಗೂ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ತುಳುನಾಡಿನ ಚರಿತ್ರೆಯನ್ನ ಗಮನಿಸಿದರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಅನ್ಯೋನ್ಯ ಸಂಬಂಧವಿದೆ. ಮುಲ್ಕಿಯಲ್ಲಿ ಬಪ್ಪಬ್ಯಾರಿಯ ಆರಾಧನೆ, ಕುಂಬ್ಳೆಯಲ್ಲಿ ಅಲಿ ಚಾಮುಂಡಿ ಕ್ಷೇತ್ರ ಮೊದಲಾದ ಹಲವಾರು ನಿದರ್ಶನಗಳಿವೆ. ಈ ರೀತಿ ಸಮಾಜದಲ್ಲಿ ಒಡಕು ಮೂಡಿಸಲು ಲೋಪದೋಷ ಹುಡುಕುವುದು ಸರಿಯಲ್ಲ ಎಂದರು. ಕೇವಲ ಈ ಒಂದು ಇನ್ವಿಟೇಷನ್ ನಲ್ಲಿ ಹೆಸರು ಹಾಕಿದೆ ಎಂಬ ಮಾತ್ರಕ್ಕೆ ಅದರಲ್ಲಿ ತಪ್ಪಿದ್ದರೆ ಅದನ್ನು ಸರಿಪಡಿಸಿ ಈಗಾಗಲೇ ಮುಜರಾಯಿ ಇಲಾಖೆಯವರು ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇದರಿಗೆ ಸ್ಪಷ್ಟಪಡಿಸಲಾಗಿದೆ, ಯಾವುದೇ ಲೋಪದೋಷ ಆಗಿಲ್ಲ ಅಂತ ಹೇಳುವಂಥದ್ದು. ಈ ಬಗ್ಗೆ ನಾನು ನಿರಂತರವಾಗಿ ಮುಜರಾಯಿ ಇಲಾಖೆ ಜೊತೆಯಲ್ಲಿ ಮತ್ತು ಗೃಹ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದೀನಿ.